ಕಳೆದ ಸುಮಾರು ವರ್ಷಗಳಿಂದ ಮಂಗಳೂರಿನ ಸಂತ ಅಲೋಷಿಯಸ್ ಹೈಸ್ಕೂಲ್ನ ಗೇಟ್ನ ಬಳಿ ಸಮೋಸ ಮಾರಾಟ ಮಾಡಿಕೊಂಡು ಅಲೋಷಿಯಸ್ ಕ್ಯಾಂಪಸ್ನಲ್ಲಿ ಸಮೋಸ ಚಾ ಎಂದು ಹೆಸರುವಾಸಿಯಾಗಿರುವ ಮಧುಕೇಶ್ವರ್ ಮುದ್ದೆಯಪ್ಪ ಮಳಕಿಯವರು ನಿಧನರಾಗಿದ್ದಾರೆ ಎಂಬ ಸುಳ್ಳು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿತ್ತು. ಈ ಬಗ್ಗೆ ವಿ4 ನ್ಯೂಸ್ ಜೊತೆ ಮಾತನಾಡಿದ ಅವರು, ನಾನು ಅಲೋಷಿಯಸ್ ಕಾಲೇಜಿನಲ್ಲಿಯೇ ಇದ್ದೇನೆ. ಎಲ್ಲ ಟೀಚರ್ಸ್ ಮತ್ತು ಫಾದರ್ ಜೊತೆ ಮಾತನಾಡಿದ್ದೇನೆ. ನನಗೇನೂ ಆಗಿಲ್ಲ. ನಿಮ್ಮ ಎಲ್ಲರ ಆಶೀರ್ವಾದದಿಂದ ಕ್ಷೇಮವಾಗಿದ್ದೇನೆ. ಸುಮ್ಮನೆ ಸುಳ್ಳು ಸುದ್ದಿ ಹರಡಿಸಬೇಡಿ ಎಂದು ವಿನಂತಿ ಮಾಡಿದ್ರು. ನಮಸ್ಕಾರ, ನನ್ನ ಹೆಸರು ಎಂ ಮಳಿಗಿ. ನಾನು ಅಲೋಷಿಯಸ್ ಕಾಲೇಜಿನಲ್ಲಿ ಹೈಸ್ಕೂಲಲ್ಲಿ ಇದ್ದೇನೆ ಮತ್ತು ಎಲ್ಲ ಟೀಚರಿಗೆ, ಫಾದರಿಗೆ, ಎಲ್ಲರಿಗೆ ನಮಸ್ಕಾರ ತಿಳಿಸಿದ್ದೇನೆ. ನನಗೇನೂ ಆಗಿಲ್ಲ, ಆರಾಮದಿಂದ ಇದ್ದೇನೆ. ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೇನೆ. ಯಾರು ಸುಮ್ಮನೆ ಏನು ಹೇಳ್ತಕ್ಕದ್ದಲ್ಲ. ಹೀಗೆ ಫೋಟೋ ಅದು ಸುಮ್ಮನೆ ಕಳಿಸಬೇಡಿ. ಏನೂ ಆಗಿಲ್ಲ, ಕ್ಷೇಮದಿಂದ ಇದ್ದೇನೆ. ಧನ್ಯವಾದಗಳು.